ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ರೋಗಿಗಳಿಗೆ ಹಣ್ಣುಗಳನ್ನು ಹಂಚಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಟರಾಜ್ ಅವರು, ನಾರಾಯಣಗೌಡ ಅವರು ಈ ನಾಡಿನ ನಾಡು ನುಡಿ ಭಾಷೆ ನೆಲ ಜಲಕ್ಕೆ ಸಮಸ್ಯೆಯ ವಿರುದ್ಧ ಹೋರಾಟ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯನ್ನು ಕಟ್ಟಿ ಬೆಳೆಸಿದವರು ಎಂದು ಹೇಳಿದರು. ರಾಜ್ಯಾಧ್ಯಕ್ಷರು ಸಮರಸಿಂಹ ಅಣ್ಣ ಟಿ ಎ ನಾರಾಯಣಗೌಡರ 56ನೇ ಹುಟ್ಟುಹಬ್ಬದ ಶುಭಾಶಯಗಳು. ಈ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವಿವತ್ತು ಆಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣುಗಳು ಹಂಚಿದ್ದೀವಿ. ಇದೊಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ಹೋದ ವರ್ಷ ರಕ್ತದಾನ ಶಿಬಿರ ಮಾಡಿದ್ವಿ, ಈ ಸಲ ಹಣ್ಣನ್ನು ಹಂಚಿದ್ದೀವಿ. ಇದೇ ರೀತಿ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ 60 ಲಕ್ಷ ಅನ್ನಂಥ ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆಯನ್ನು ನೀಡಿರ್ತಕ್ಕಂಥ ನಾರಾಯಣಗೌಡರು ಇವತ್ತು ಕರ್ನಾಟಕಕ್ಕೆ ಅನ್ಯಾಯವಾದಾಗ ಕುಡಿದೇಳ್ತಕ್ಕಂಥ ಏಕೈಕ ಸಂಘಟನೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಅದು ನಾರಾಯಣಗೌಡರ ನೇತೃತ್ವದಲ್ಲಿ ಅತಿ ಹೆಚ್ಚು ಇಡೀ ನಮ್ಮ ದೇಶದಲ್ಲಿ ಮಹಿಳಾ ಕಾರ್ಯಕರ್ತರಂತಕ್ಕಂಥ ಹೊಂದಿರತಕ್ಕಂಥ ಏಕೈಕ ಒಂದು ಸಂಘಟನೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಎಲ್ಲ ಮಹಿಳೆಯರನ್ನು ಕೂಡ ಸಹೋದರಿ ಭಾವನೆಯಿಂದ ನೋಡುತ್ತಿರ್ತಕ್ಕಂಥದ್ರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 60 ಲಕ್ಷ ಕಾರ್ಯಕರ್ತರು ಇವತ್ತು ಕನ್ನಡದ ಕಟ್ಟಾಳುಗಳಾಗಿ ದೀಕ್ಷೆಯನ್ನು ನೀಡಿ ದುಡಿತಿರ್ತಕ್ಕಂಥ ನಾಡು ನುಡಿ ಜಲ ಭಾಷೆ ಯಾವುದೇ ವಿಚಾರದಲ್ಲಿ ಧಕ್ಕೆ ಆದರೂ ಕೂಡ ಇವತ್ತು ವಿರೋಧ ಪಕ್ಷದ ರೀತಿ ಒಂದು ಹೋರಾಟನ ಮಾಡ್ತಾ ಇದ್ದಾರೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡರ ಸಾರಥ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ನಮ್ಮ ಆಲೂರು ತಾಲೂಕಿನ ಸಮಸ್ತ ನಾಗರಿಕ ಪರವಾಗಿ ಹಾಗೂ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಿದ್ದೀವಿ. ಅನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಕಾರ್ಯದರ್ಶಿಯಾದ ಪಾಳ್ಯ ರಘು ಅವರು ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುಂದೆ ಸಾಗುತ್ತಿದ್ದು, ಕರ್ನಾಟಕದಲ್ಲಿ 60 ಲಕ್ಷ ಕನ್ನಡ ಕಟ್ಟಾಳುಗಳನ್ನು ಕಟ್ಟಿ ಕನ್ನಡ ನಾಡಿನ ನೆಲ ಜಲ ಭಾಷೆಯನ್ನು ರಕ್ಷಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಶ್ರೀ ನಾರಾಯಣಗೌಡರ ಹುಟ್ಟುಹಬ್ಬದ ಅಂಗವಾಗಿ ಆಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನ್ಯ ಶ್ರೀ ನಾರಾಯಣಗೌಡರು ಕನ್ನಡ ನಾಡಿನ ಮೇಲೆ ಇರುವಂಥ ಗೌರವಕ್ಕೆ ಕನ್ನಡ ರಕ್ಷಣಾ ವೇದಿಕೆ ಹುಟ್ಟು ಹಾಕ್ತಾರೆ. ಈ ರಕ್ಷಣಾ ವೇದಿಕೆ ಸಂಸ್ಥಾಪಕರು ಅವರು, ರಾಜ್ಯಾಧ್ಯಕ್ಷರು ಅವರು ಈ ನಾಡಿನ ಪರವಾಗಿ ಎಲ್ಲಿ ಭಾಷೆಗೆ ನಾಡಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಂಥ ವ್ಯಕ್ತಿ ಅವರು. ಈ ರಾಜ್ಯದಲ್ಲಿ ಬಹುಶಃ ಎಲ್ಲ ಭಾಗಗಳಲ್ಲೂ ಕನ್ನಡ ದೀಕ್ಷೆಯನ್ನು, ಕನ್ನಡ ಕಟ್ಟಾಳಗಳಿಗೆ ದೀಕ್ಷೆ ನೀಡಿ ಈ ನಾಡಿನ ಪರವಾಗಿ ಈ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಲೂರು ತಾಲೂಕಲ್ಲಿ ಸತತ 15 ವರ್ಷದಿಂದ ಈ ನಾಡಿನ ಪರವಾಗಿ, ಈ ಭಾಷೆ ಪರವಾಗಿ ನಾವು ದುಡಿತಾ ಬಂದಿದ್ದೀವಿ. ಅವರ ಪ್ರತಿ ಹುಟ್ಟುಹಬ್ಬವು ಪ್ರತಿ ವರ್ಷ ವಿಭಿನ್ನವಾಗಿರುತ್ತದೆ. ಒಂದು ವರ್ಷ 11,000 ಯೂನಿಟ್ ಬ್ಲಡ್ ಡೊನೇಟ್ ಮಾಡಿದ್ದು ಬೆಂಗಳೂರಲ್ಲಿ ಬೃಹತ್ ರಕ್ತದಾನ ಶಿಬಿರ. ಪ್ರತಿ ವರ್ಷ ಈ ನಾಡಿಗೆ ದುಡಿಯುವಂಥ ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಅಂತ ವರ್ಷ ಮಾಡ್ತಾ ಬಂದಿದ್ವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಅಧ್ಯಕ್ಷ ತನುಗೌಡ, ನಗರ ಘಟಕದ ಅಧ್ಯಕ್ಷ ಆನಂದ್, ಉಪಾಧ್ಯಕ್ಷ ಶಶಿಧರ್, ಸಂಚಾಲಕರಾದ ಲೋಕೇಶ್ ಹಾಗೂ ಪ್ರಸನ್ನ ಹಾಜರಿದ್ದರು. ಧರ್ಮೇಂದ್ರ, ವಿ4 ನ್ಯೂಸ್, ಆಲೂರು.